ಬ್ಲಾಕ್ ಟೈಗರ್ ಖ್ಯಾತಿಯ ಪೂಜಾ ಬಂಟ್ವಾಳ ತಾಲೂಕಿನ ಏಕೈಕ ಹೆಣ್ಣು ಹುಲಿ ಅಂದ್ರೆ ಪುಣ್ಣುಪಿಲಿ ವೇಷಧಾರಿಯಾಗಿ ಮಿಂಚ್ತಾ ಇದ್ದು ಈ ಬಾರಿಯ ನವರಾತ್ರಿ ಉತ್ಸವಕ್ಕೆ ಹುಲಿ ವೇಷಕ್ಕೆಂದು ಸಿಂಗಾಪುರದಿಂದ ಬಂದು ಗಮನ ಸೆಳೆದಿದ್ದಾರೆ. ಬಂಟ್ವಾಳದ ಭಂಡಾರಿಬೆಟ್ಟು ರತ್ನಾಕರ್ ಸಾಲ್ಯಾನ್ ಅವರ ಪುತ್ರಿ ಪೂಜಾ ಅವರು ಬಂಟ್ವಾಳದ ಬ್ಲಾಕ್ ಟೈಗರ್ ಎಂದೇ ಪ್ರಸಿದ್ಧಿಯಾಗಿದ್ದಾರೆ. ಕಳೆದ 44 ವರ್ಷಗಳಿಂದ ತಂದೆ ರತ್ನಾಕರ್ ಸಾಲ್ಯಾನ್ ಅವರು ತಂಡದ ಮೂಲಕ ಶಾರದೆಯ ಸೇವೆಯನ್ನ ಮಾಡ್ತಾ ಇದ್ದಾರೆ. ರತ್ನಾಕರ್ ಅವರ ತಂದೆ ಮಾಂಕು ಅವರು ಶಾರ್ದುಲದ ಮೂಲಕ ಪ್ರಸಿದ್ಧಿ ಪಡೆದಿದ್ದು ಅವರ ಇಡೀ ಕುಟುಂಬ ಶಾರದೆಯ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ. ಅಲ್ಲದೆ ಹುಲಿವೇಷ ಧರಿಸುವ ಇವರ ತಂಡಕ್ಕೆ ಬಣ್ಣ ಹಚ್ಚುವುದರಿಂದ ಹಿಡಿದು ಸಂಪೂರ್ಣ ಹುಲಿವೇಷಕ್ಕೆ ಬೇಕಾಗುವ ಎಲ್ಲವನ್ನು ಕೂಡ ಇವರೇ ಮಾಡ್ತಾ ಇರುವುದು ವಿಶೇಷವಾಗಿದೆ. ಪ್ರಸ್ತುತ ಸಿಂಗಾಪುರದಲ್ಲಿ ಉದ್ಯೋಗಿಯಾಗಿರುವ ಪೂಜಾ ಬಂಟ್ವಾಳ ಅವರು ಬಹುಮುಖ ಪ್ರತಿಭೆಯಾಗಿದ್ದು ಪ್ರತಿಭಾನ್ವಿತೆಯಾಗಿದ್ದಾಳೆ. 2ನೇ ತರಗತಿಯಲ್ಲಿರುವಾಗಲೇ ಆಕೆ ಹುಲಿ ವೇಷ ಹಾಕಲು ಆರಂಭಿಸಿದ್ರು. ನೃತ್ಯಾಭ್ಯಾಸವನ್ನ ಕಲಿತಿರುವ ಆಕೆ ಒಳ್ಳೆಯ ನೃತ್ಯ ಪಟುವೂ ಕೂಡ ಹೌದು. ರಾಜ್ಯ ಮಟ್ಟದಲ್ಲಿ ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ. ಬಂಟ್ವಾಳ ಎಸ್ವಿಎಸ್ ಶಾಲೆಯಲ್ಲಿ ಯೋಗ ತರಬೇತಿ ನೀಡುವ ಜೊತೆಗೆ ವಿವಿಧ ಶಾಲೆಗಳಲ್ಲಿ ನೃತ್ಯ ಕೊರಿಯೋಗ್ರಾಫರ್ ಆಗಿಯೂ ಕೂಡ ಪ್ರಸಿದ್ಧಿ ಪಡೆದಿದ್ದಾರೆ. ತಾನು ಕಳೆದ 19 ವರ್ಷಗಳಿಂದ ಕಿನ್ನಿಪಿಲಿ ಚಟ್ಟೆಪಿಲಿ ಬಳಿಕ ಬ್ಲಾಕ್ ಟೈಗರ್ ಆಗಿ ವೇಷವನ್ನ ಕುಟುಂಬದ ಜೊತೆಗೆ ಹಾಕುತ್ತಾ ಬಂದಿದ್ದೇನೆ. ಹುಲಿ ವೇಷಕ್ಕೆ ಅಪಚಾರ ಮತ್ತು ಅಪವಾದ ಆಗುವ ರೀತಿಯಲ್ಲಿ ಯಾವುದೇ ಕಾರ್ಯ ಮಾಡಿಲ್ಲ. ಮೂಲ ಪರಂಪರೆಯನ್ನು ಉಳಿಸಿಕೊಂಡು ಬಂದಿದ್ದೇನೆ. ಹುಲಿ ವೇಷಕ್ಕೆ ಯಾರೂ ಅಗೌರವ ತರಬೇಡಿ ಎಂದು ಪೂಜಾ ಅವರು ಈ ಸಂದರ್ಭ ಮನವಿ ಕೂಡ ಮಾಡಿದ್ದಾರೆ.